ಅಮ್ಲಮಗರು ಬಸ್ತಿ ಕಟ್ಟೆದ ಜನಪ್ರಿಯ ಯುವಕ ಮಂಡಲಡು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಿಸಾಯರು. ಅಮ್ಲಮಗರು ಪಂಚಾಯತ್ ಉಪಾಧ್ಯಕ್ಷರು ಮೊಹಮ್ಮದ್ ಇಕ್ಬಾಲ್ ಧ್ವಜಾರೋಹಣ ನಡಪಾಯರು. जनगणमन अधिनायक जय हे भारत भाग्य विधाता. पंजाब सिंधु गुजरात मराठ द्राविड उत्कल वंगा. विंध्य हिमाचल यमुना गंगा उत्कल जलधि तरंगा. तव शुभ नामे जागे तव शुभ आशीष मागे. गाहे तव जय गाता. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. सल्यूट. कोणाजी ಪೊಲೀಸ್ ಠಾಣಾ ಸಿಬ್ಬಂದಿ ಮೋಹನ್ ಶಶಿ ಶೆಟ್ಟಿ, ಪಂಚಾಯತ್ ಸದಸ್ಯರು ಇಜಾಕ್, ಶುಬೋಧ್ ಶೆಟ್ಟಿ, ಸುಗಂಧ್ ಶೆಟ್ಟಿ, ಮಾಜಿ ಸದಸ್ಯರು ವಿಠಲ್ ಶೆಟ್ಟಿ, ಮನೋಹರ್ ಚೇಪಿ, ಸುಜಿತ್ ಜುಲೆಟಿನ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ರವಿರಾಜ್ ರೈ ಎಲಿಯಾರ್ ಪದವು ಎತ್ಕೊಂಡು ನಿರೂಪಣೆ ಮಾಡ್ತಾರೆ. ಸದಸ್ಯರು ಒಮ್ಮತದಿಂದ ಒಂದೇ ನಿರ್ಣಯ ಮಾಡಿದಂತಹ ಹೆಸರು ಅದು ಮೊಹಮ್ಮದ್ ಇಕ್ಬಾಲ್ ಅವರದು. ಯಾಕೆ ಅಂತ ಹೇಳಿದ್ರೆ ಒಂದು ನಿಜವಾದಂತಹ ಒಂದು ಪಂಚಾಯತ್ ಸದಸ್ಯನಲ್ಲದೆ ಒಬ್ಬ ಸಮಾಜ ಸೇವಕ ಅನ್ನೋದರಲ್ಲಿ ಎರಡು ಮಾತಿಲ್ಲದ ಮೊಹಮ್ಮದ್ ಇಕ್ಬಾಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ.